ತುಳು ಉಚ್ಚಯದ ಮಿತಮತ್ತನ್ನಡೆ ಓಲಗೈನ ವ್ಯಾಸಪೀಠ ಪೂಜ್ಯ ಸ್ವಾಮೀಜಿಗಳೇ ಸೇರಿಸಿದ ಮಾತ ಗಣ್ಯಮಾನ್ಯ ಬಾರಿ ಪೂರ್ತಿ ತುಳು ಭಾಷೆ ತುಳು ಸಂಸ್ಕೃತಿ ನೆತ್ತ ಒಲಿಪುರ ವಹಿಂಚ ಕೆಲಸ ಮಲ್ಪುಲಿ ಕಂಪನಿಯ ಬಗ್ಗೆ ಬೇರೆ ಬೇರೆ ವಿಭಾಗಗಳು ಮಾತ್ರ ಪಾತಿರೊಂದು ಹೋಗಿ ನಿಜವಾದ ತಮ್ಮಣ್ಣೆ ಮುಂಚೆ ಒಟ್ಟೊಂದು ಲೇರು ತಮ್ಮಣ್ಣೆ ಒಟ್ಟೊಂದು ಲೇರು ನಮ್ಮ ದೂರ ಕಾಟಂಡ ಐದು ನೆಕ್ಕಿಗೆ ನಮ್ಮವಂತೆ ಆರ್ಮಟ್ಟು ಸೇರೋಡು ನೆಕ್ಕಿಗೆ ದಯಕೆಂಡು ಅಂಡ ಒಂಜಿ ಕಾಡದ ಉದಾಹರಣೆ ನಾನು ಕೊರಡು ಒಂಜಿ ಕಾಡು ತೂಗುರು ಇಡೀ ಕಾಡು ಪೊತ್ತದು ತೂಗುವುದು ನಾಶ ಚಿತ್ರ ಪುಟ್ಟರು ಮಲಮಲ್ಲ ಪ್ರಾಣಿಗಳು ಮಾತ್ರ ಆ ಕಾಡನ್ನು ಕೊಡದು ಬದುಕುವ ಒಂಜಿ ಎಲ್ಲಿಯ ಅಲ್ಪೈಕನ ಚಿತ್ರ ಒಂಜಿ ಎಲ್ಲಿಯ ಕೊರಗಿನ ಬಕ್ಕಿ ಅವು ನೀರಿನ ಗುರುತದ ಬರ್ತದೆ ತನ್ನ ವೆಂಕಟೇಶನ ಚಿತ್ರ ನೀರಿನ ಪಂಚತಂಗಿತ ತರ್ತದೆ ಆ ತೂರ ತೆಕ್ಕವನ್ನು ಚಿತ್ರ ಪ್ರಯತ್ನ ಮತ್ತೊಂದು ಇತ್ತನಿಗೆ ಅದನ್ನು ತಿರುಗಿನ ಚಿತ್ರ ಕೆಲವು ಬೇಕವಾದ ಪ್ರಾಣಿಗಳು ಮತ್ತು ಬಂಡೆಗೆ ಮೂರು ಆನೆ ಹುಲಿ ಚಿರತೆ ಮಲಮಲ್ಲ ಪ್ರಾಣಿಗಳು ಮಾತ್ರ ಮಾತೆಲ್ಲ ಕಾಡಿನ ಮಾತ್ರ ಯಾನಮಲ್ಲ ಎಂದು ಗಮನಿಸಿನವೇ ಈ ಕಾಡು ಕಷ್ಟಡಿಪುನಗ ಸಂಕಷ್ಟಡಿಪುನಗ ಏನು ನಿರ್ಮಾಣ ಬಿಟ್ಟು ಬಂದಿರ ಅಂಚಿತರ ಹೇಳಿಲ್ಲ ನಾವು ಈ ಪಟ್ಟಿದ ಯಾರಾಗಳು ಏನು ಈ ಕಾಡು ವೈಪರವಾದ ಪ್ರಯತ್ನ ಮಾಡ್ತೀರಾ ಅಂಚಿತಾಗ ಈ ಪಟ್ಟಿದ ಯಾರಾಗಳು ಎಲ್ಲ ಬುಧರು ಆ ಹೇಳಿಲ್ಲ ಪಟ್ಟಿ ಇಬ್ಬರಲ್ಲಿ ಬಂದ ಕಾರಣವು ಒಂದು ಎಲ್ಲಿಯ ಪ್ರಯತ್ನ ಯಾರು ಮಾಡೋದಿಲ್ಲ ಬಂದ ಪಾತ್ರರು ಆ ಪಟ್ಟಿ ಬಂದಿಗೆ ಇಲ್ಲಿ ನಮ್ಮ ಎಲ್ಲಿಯ ಪ್ರಯತ್ನ ಹೊಂದೋದಿಲ್ಲ ನಮ್ಮ ಮಲ್ಲಮ್ಮ ಕಡಿಜ ಇತ್ತಿನ ಒಂದು 50 ಕುರ್ಚಿಲ್ಲ ನಮ್ಮ ಒಂದು 100 ಕುರ್ಚಿಲ್ಲ ನಮ್ಮ 50 ಜನ ಸ್ವಲ್ಪ ನಮ್ಮ ಸಂಖ್ಯೆ ಎಲ್ಲಿ ಆಗಿತ್ತು ಕಾರಣ ಮೀನ ಮಾರ್ಕೆಟ್ ಬಾರ ಅಲ್ಪ ಜನ ಇರ್ತಾರೆ 100 ಜನ ಇರ್ತಾರೆ ಬಂಗುಡೆಗಿಂತ ಮೂದಾಯಿಗಿಂತ 85 ಇನ್ನೊಂದು ಕೇವಲ ಇರ್ತಾರೆ ಅವು ಪೋಯಿನವರು ಮಾತ್ರ ತೆತ್ತೊರಡೆ ಬಂದದ ಆ ವ್ಯಕ್ತಿ ಆಂಡ ಜಾಯ್ ಲೋಕಾಸುಲ ಅದನ್ನ ಆಂಡ ಮಲ್ಬಾರ್ ಡೈಮಂಡ್ಸ್ ಮೂರು ಮತ ಜನಗಳು ಜಾಸ್ತಿ ಯಾಕೆಂಡ ಎರೆಗೈತ ಬೆಲೆ ಗೊತ್ತುಂಡು ಎರೆಗೆ ಅವನಿಗೆ ದೆತ್ತೊಂದಂಚಿನ ಒಂದು ಸಾಮರ್ಥ್ಯ ಉಂಟು ಅದನ್ನು ಮಾತ್ರ ಅಡೆಯುವ ಬೆಲೆ ಇನಿ ಅಂಚಿತವಾಗಿ ಭಾರಿಯಲ್ಲ ಆ ವೈಚಾರಿಕವಾದ ದೆತ್ತೊಂದ ಸಾಮರ್ಥ್ಯ ಇತ್ತಿನವರು ಮಾತ್ರ ಮಲ್ಪವುಳ್ಳಾರ ಅಂಜಾದ ಇಲ್ಲ ದುಂಬದಿ ಕೇಳಿ ಎಂಕಿನಿ ಕೊನೆಚಿನ ವಿಚಾರವಾದ ಅಂಡ ತುಳುನಾಡಿನ ನಡತನಚಿದ್ದ ಸ್ವಾತಂತ್ರ್ಯದ ಹೋರಾಟ ಇಂಚ ತುಳುನಾಡಿನ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಒಂದು ಮೂಜಿ ಘಟನೆಗಳನ್ನು ಬಂದು ಎನ್ನ ಪಾತ್ರವನ್ನು ಮೀಟ್ವೆ ಇಷ್ಟಪಡಿ ಆಮೇಲೆ ಮಲಯಾಳಂ ಪಿಕ್ಚರ್ ತಗೊಂಡಿದ್ದೆ ಆ ಚಿತ್ರದ ಬದಲು ವೀರಂ ಬಂತು ಮ್ಯಾಕ್ಬೆತ್ನ ಕಾನ್ಸೆಪ್ಟ್ ಆ ಚಿತ್ರ ಮಂದಿರಿ ಆ ಚಿತ್ರದ ನಾಯಕರ ಬದಲು ಕಚ್ಚೋಳಿ ತಂದು ಬಂದಾಗ ಆ ಭಾಗಗಳು ಬಾರಿವಲ್ಲ ಒಂದು ಗರಡಿ ಪಟುವಾಗಿತ್ತಿನಾಯೇ ಇಡೀ ಜಗತ್ತಿನ ಪ್ರಾಚೀನವಾಗಿ ಮಾರ್ಷಲ್ ಆರ್ಟ್ಸ್ ಆದ ಒಂದು ಕಳರಿ ವಿದ್ಯೆ ಆ ಕಳರಿ ವಿದ್ಯೆಯ ಪರಿಣಿತರಾಯಿನ ಆ ತಚ್ಚೋಳಿ ತಂದು ಪರೆಯವು ಆನ ಸುತ್ತಮುತ್ತ ಇತ್ತಿನ ಪಾತ್ರಗಳಲ್ಲಿ ಒಂದು ಭಾರಿ ಬರುವುದನ್ನು ಕಥೆ ಕರೆದೇರಿ ಅವು ಐತಿಹಾಸಿಕವಾಗಿ ಆಚಾರ ಅಲ್ಪೈಪನ ಚಿತ್ರ ಪಾಠವನ್ನು ಅಲ್ಪದ ಪಾಠದಲ್ಲಿ ಆಧಾರವಾದ ಈ ಚಿತ್ರ ಒಂದು ಅದ್ಭುತವಾದ ಚಿತ್ರ ವೀರಂ ಆ ವೀರಂ ಚಿತ್ರದ ಇಂಟರ್ವಲ್ ಆಗಿ ಒಕ್ಕ ఆయన సోపావడంగా ನಮ್ಮ దాదమల్పడుందని మాట ఉల్లాసకులు పాత్రగా ఆ తచ్చోడి ತಂದನ ಆ ವಿಚಾರ ಮಾತಲ್ಪ ಪ್ರಸ್ತಾಪಗಳು 5 ಮಂದಿ ಬೇರೆ ಚಂದುನ ನಮಗೆ ನಾಯಕ ಸೋಪವಾರನಿಗೆ ಕೇಳ ಚಂದು ಗರಡಿ ವಿದ್ಯೆಯನ್ನು ಕಲಿತೀನಿ ಅವು ತುಳುನಾಡಬಹುದು ಆ ತುಳುನಾಡದ ವಿದ್ಯೆಯ ಸೋಪವನಂತಿದ್ದ ವೀರಾಗರಡಿ ನಮನ ಭೂಮಿಡಿ ಏರ್ಲೈತಿರಿ ನಮನ ತುಳುನಾಡಬಹುದು ಆ ಗರಡಿ ವಿದ್ಯೆಯನ್ನು ಕಲಿತು ಬರುವಂತ ಮಾತ್ರ ಮಲಯಾಳದ ಚಿತ್ರಗಳು ತೋರಿಸಿದರು ಅಮಗಂಡ ಈ ತುಳುನಾಡದ ಚರಿತ್ರೆಯ ತೋಡು ನಾನು ನಮ್ಮ ಮಲಯಾಳದ ಆ ಪಾಠಗಳನ್ನು ಮಾತ್ರ ತೋಡು ಅವು ಆರೋಳಿ ಪರೆಯವು ಅದನ್ನ ತತ್ತೋಳಿ ಚಂದನ ಪಾಟಿ ಪರೆಯವು ಅದನ್ನ ಉಣಿಯಾಚಿ ಬಂದು ಹೊಡೆದ ಬಂದು ಹೇಳಿಕೆ ಇದೇ ಮಾತ ತುಳುನಾಡದ ಪ್ರಾಚೀನವಾಗಿನ ಆ ಗರಡಿ ವಿದ್ಯೆ ಎತ್ತು ಪ್ರಬಲವಾದಿತ್ತದೆ ಮುಲ್ಪ ಇತ್ತೀಚಿನ ವೀರೇಂದ್ರ ಮಾತ ಇತ್ತರೆ ಬಂದು ವಿಚಾರ ನಮಗೆ ಗೊತ್ತರು ನಮ್ಮ ಇಲ್ಲಿ ಎರಡು ಬೆರಿಬಾರದು ಆ ಕಾಂತೇರಿ ಸಮಾಜನ ಕಟ್ಟಡ ಆ ದೇವ ಪೂಜನ ಪರಾಕ್ರಮ ಕೆಂಡೆತ್ತಿ ಮಾರದ ಬಾಕ್ಯಾರಡು ದುಗ್ಗನಗೊಂಡನ ರುಂಡದ ಪಾರಾಯಣ ಆ ದೇವ ಪೂಜನ ಕಥೆಟ ವರ್ಪಣಿಸಿದ ಪರಾಕ್ರಮ ಆಡೆತ್ತಿ ಹಲವು ಮೂಲೆತ್ತಿಗೊಲ್ಲಿದ ರಾಮಕೆಂಗುಡ ಸುರಿಯ ಬರ್ತದೆ ಧರ್ಮದ ಒರಿಪುಗೂ ಓಡಾದ ಹೋರಾಟನೂ ಬರ್ತದೆ ಬಲಿದಾನ ಎನ್ನುತ್ತಿನ ಕೊಡಿತಕ್ಕಯ್ಯನ ಪರಾಕ್ರಮ
ಈಚಿನ ಅನೇಕ ವೀರ ಪುರುಷರನ್ನು ತುಳುನಾಡು ಆದುಪೋಯರು ಏರ್ಲ ತನ್ನ ಭೂಮಿಗೆ, ತನ್ನ ಮಣ್ಣಿಗೆ, ತನ್ನ ಧರ್ಮಗೂ, ತನ್ನ ಸ್ವಾಭಿಮಾನದ ಧಕ್ಕೆ ಆಡಂದಾಂಡ ಅವರು ಯಾಪಲ ತನ್ನ ಜೀವನ ಬಲಿದಾನ ಮಾಡ್ತದಂದಾಂಡಲ ಅವರು ಕಾದತಿ ಗೆಲ್ಲುದು ಅಂಚಿನ ಪರಂಪರೆ ನಮ್ಮ ಅಂಚಿನ ಪರಂಪರೆ ಬೇರೆ ಬೇರೆ ಕಥೆಗಳು ಮಾತಾಡಪ್ಪ. ಯಾಕಡೆ ಈ ಕಾರ್ಯಕ್ರಮ ಆರಂಭ ಆಗೋದು ತುಂಬ ಸ್ವಲ್ಪ ಹಬ್ಬಕ್ಕಿನ ಬಗ್ಗೆ ಭಾರಿ ಬರೋದು ಪ್ರಸ್ತುತಿ 1555 ಇಡೀ ನಮ್ಮನ ಕರಾವಳಿ ಭಾಗವು ಗೋವಡ ಕುಂದಿನಂಚಿದ್ದ ಪೋರ್ಚುಗೀಸರು ಒಯ್ಯಂಜಿ ಆದ ವಶಪಡಿಸುವುದು ಗೊತ್ತೇನೆ. ವಶಪಡಿಸುವುದು ವರ್ಪಂಚಿದ್ದ ಪೊರ್ತುಗಳು ಬಂದಿರಿ ನ್ಯಾಪುರುಗಳು ಬಂದಿರಿಗೆ ಮಾತ ಮಲವಲ್ಲ ಬಂದರನ್ನು ನಮ್ಮ ಕೈಗೆ ಬರ್ತಾ ಕುಡ್ಲದ ವഴി ಬಂದರನ್ನು ಪತ್ರ ಸಾಧ್ಯ ಹೊಂದಿದ್ದಿ. ದಾನ ಕಾರಣಕ್ಕೆ ಎನ್ನಗ ಕುಡ್ಲದ ಬಂದರದ ಬಗ್ಗೆ ಪ್ರಸ್ತಾವವನ್ನು ಬಂದರಿಗೆ ಕುಡ್ಲಾಡದು 15 ಮೈಲು ದೂರ ಒಂಜಿ ಉಳ್ಳಾಲವನ್ನು ಪೋಷಿಸಿದ ಊರುಂಡು ಅವರಿಗೆ ರಾಣಿಗಳು ಆಲನ ಪರಾಕ್ರಮ ದೇವರು ನಮ್ಮ ಸೇನೆ ಇನಿ ಒಂಜಿ ರೂಪಡು ನಮ್ಮ ಕವಿಗೆ ಗೆಲ್ಲಲು ಸಾಧ್ಯ ಹೊಂದಿದ್ದಿ ಬಂದ ಪಾತ್ರ ಬಂದಾಗ ಅಲ್ಪಡ್ದು ಗೋವಳದ ಒಂಜಿ ಸೇನೆದ ತುಕಡಿಲು ಕಡಬಡಿಯರಿಗೆ ಕಡಲದ ಮಾರ್ಗೋಡು ಬತ್ತಿನ ಆ ಪೋರ್ಚುಗೀಸರ ಸೇನೆ ಪಿರಬೋಯಿ ಎತ್ತೋ ತಿಂಗಳು ಟಕಾತೆ ಪಿರಬೋಯಿ ಐದು ಪಕ್ಕ ಕುಡರೇನೆ ಅಡ್ಮಿರಲ್ ಡೋಮ್ ಹಲವಾರು ಬಂಧುವಿನ ನೇತೃತ್ವಗಳು ವಾಯುಮಲ್ಲ ಕುಡಂಜಿ ಪಡೆದು ಕಡಬಡಿಯರಿ ಆ ಅಡ್ಮಿರಲ್ ಪೋಯಿನ ಪಿರಬರ್ನಾಗ ఆయన ಗುರುತಪರಿಚಯ ಇಡೀ ಮೋಹನ ಮತ್ತು ಬದುಕೋತಲು ಅಂಚಿತ ಸ್ಥಿತಿ ಪಿರವತ್ತಿನ ಬಂಡೆಗೆ ಏರೋ ಸುದ್ದಿಗೆ ಆಂಡಲ ಆ ರಾಣಿನ ಒಂದು ಸುದ್ದಿಗೆ ಹೋಡೆ ಬದುಕಿದ ಬರ್ಕನ ಬಂದು ಅಂತ ಮಾತಾಡ್ತಾರೆ. ಆಂಡಲ ಪೋರ್ಚುಗೀಸರನ್ನು ಬಿಡ್ತೇನೆ ಅತ್ಯಂತ ಲಾಭದಾಯಕವಾಗಿ ಬಂದರೆ ಬಿಡ್ರೆ ಸಾಧ್ಯತೆ ಕುಡಂಜಿ ತಂಡನ ಮತ್ತು ಕಡಬಡಿಯರಿ ಅದು ಜಲಮಾರ್ಗಗಳು ಪೋಯಿನಗಳು ನೆಲಮಾರ್ಗಗಳು ಮತ್ತು ಹೊರಡಲು ಮತ್ತು ಬತ್ತರಿಗೆ ಬಂಡರಿಗೆ ಆ ರಾಣಿನ ಸುದ್ದಿಗೆ ಹೋಡೆ ಅದು ಸಾಧಾರಣದ ರಾಣಿ ಎತ್ತು ಬಂಡರಿಗೆ ಆಂಡ ಜಾನ್ ಪೆಕ್ಸಿಟೋ ನೇತೃತ್ವಗಳು ಬಾರಿ ಮಲ್ಲ ಸೈನ್ಯ ಕಡಬಡಿಯರಿ ಜಾನ್ ಪೆಕ್ಸಿಟೋ ಇತ್ತಿನ ಮಾತ ಬಲ ಬತ್ತೊಂದು ಬತ್ತಿಗೆ ಹೋಗಬಾರದು ಬತ್ತಿನಾಯೇ ಸೀದ ಬತ್ತಿನಾಯ ಉಳ್ಳಾಲ ಬರ್ಬೆ ಮಂಗಳೂರು ಗೆಲ್ಲೊಂಡೆ ಮಂಗಳೂರು ಗೆದ್ದಿನಾಯೇ ನೇರವಾದ ಬತ್ತೆ ಉಳ್ಳಾಲದ ಇಡೀ ಪೇಂಟೆ ಬಂದು ಉಳ್ಳಾಲದ ಇಡೀ ಬೀದಿಯಲ್ಲಿ ತಲುಪಲಿದ್ದೇವೆ. ಸೋಮನಾಥೇಶ್ವರನ ದೇವಾಲಯದ ಅಂಗನ ತೋಜೊಂದುಂಡು ಅದು ಬೊಟ್ಟುಗು ಒಲ್ಪಾಡ್ತಂದು ಗೊತ್ತಿದ್ದಿ 4 ಸುತ್ತೊಂದಲ ಮಗವೀರರ ನಗಲ ಮಾಪಿಳ ನಗಲ ಇಡೀ ಆ ಭಾಗದ ತುಳುವರ ನಗಲಲ್ಲಿ ಪ್ರಚಂಡವಾಗಿ ನಿಂತಿದ್ದ ಸೇನೆ ಲಗಲೊಂದು ರಾಣಿನ ನೇತೃತ್ವಗಳು ಹೆಚ್ಚಿನ ಹೋರಾಟ ನಡೆಸಲು ಕೇಳಿದಂಡ ಭಾರತದ ಇತಿಹಾಸದಲ್ಲಿ ರಾಣಿ ಆ ರೀತಿಯ ಹೋರಾಟ ಮೊದಲು ಕೊಡುವ ಉದಾಹರಣೆ ಇದ್ದಿ ಅಬ್ಬಕ್ಕನ ನೇತೃತ್ವ ಪ್ರಚಂಡವಾಗಿ ಹೋರಾಟ ಮೊದಲು ಜಾನ್ ಪೆಕ್ಸಿಟೋನ ಮಂಡೆ ಆ ಉಳ್ಳಾಲದ ಬೀದಿರಿತರಿಗೆ ಸೋಮನಾಥೇಶ್ವರ ದೇವರನ್ನ ಆ ರಾಜಮುದ್ರದ ರಕ್ಷಣೆಗೆ ಕೊಡಾದೆ ಹೋರಾಟ ನಿಂತಿದ್ದ ಉಳ್ಳಾಲದ ರಾಣಿ ಅಬ್ಬಕ್ಕ ಆ ಉಳ್ಳಾಲನ್ನು ಮುಕ್ತಿ ಮಂತರು ನೇರವಾದ ಮಂಗಳೂರಿಗೆ ಹೋಗಲು ಮಂಗಳೂರು ಅಡ್ಮಿರಲ್ ಮಸ್ಕರನಸ್ ఆయన ನೇತೃತ್ವದಲ್ಲಿ ಸೇನೆತ್ತು ಅವಿನ ಸೋಪಾದೆ ಏತು ಬಂದರುಗಳನ್ನ ಆ ಮಾತ ತುಳುನಾಡದ ತೀರೊಡುತ್ತಿನ ಮಾತ ಬಂದರುಗಳನ್ನೇ ಆ ಶತ್ರುಗಳು ಮುಕ್ತಿ ಮಲ್ಪಾಯರು 2,000 ಕಿಲೋಮೀಟರ್ ದೂರದ ಬತ್ತಿನ ಪೋರ್ಚುಗೀಸರನ್ನ ಆ ಅನ್ಯಾಯದ ವಿರುದ್ಧ ತುಳುನಾಡದ ಒಟ್ಟಿ ರಾಣಿ ಲಗದಂತೆಯಲು ಇನ್ನಿಕ್ಕೆ ಅಲ್ಲಿಗೆ ಪುದರ್ದಾದ ಕೆಂಡ ಇಡೀ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಂಪುನ ಪುದರತ್ತಿನ ನಾಂಡ ಆ ಉಳ್ಳಾಲದ ರಾಣಿ ಹಬ್ಬಕ್ಕೆ ಜಗತ್ತಿನ ಕಟ್ಟ ಕಡೆಯ ಅಗ್ನಿಬಾಣವನ್ನು ಪ್ರಯೋಗಿಸಿದ ಮಹಿಳೆ ಯಾರು ಕೇಳಿದ್ರೆ ಅದು ಅಬ್ಬಕ್ಕ ರಾಣಿ ದೈಕೇಂದ್ರ ಆ ಬರ್ತರು ಕೂಟದಲ್ಲಿ ಏತೋ ಪಡ ಮಂಚಿರಲ್ಲಿ ಪಡವಿನ ಮಾತು ಗೊತ್ತದೆ ಆ ಯುದ್ಧನಿಗೆ ಎಂದಿಯಲಿ ಆ ನೇತ್ರಾವತಿ ಸಮಾಧಿಯಾಗಿನ ಆ ಪೋರ್ಚುಗೀಸರ ನಗರಿಗೆ ಇರಿಕಲ ಏತೋ ಪೋರ್ಚುಗೀಸರ ನಗಲ ಅಲ್ಪ ಮಾತು ಉಲ್ಲೇಖ ಮಾತು ಬರ್ಪ ಆ 555 ಯುದ್ಧದ ಬರ್ತದೆ ಇನಿ ಮುಟ್ಟವುಲ ತುಳುವೆರ ನಗಲು ಯಾವಲ ತನ್ನ ಸ್ವಾತಂತ್ರ್ಯದೊಟ್ಟು ಒಂಜಿ ರೀತಿ ಹೊಂದಾಣಿಕೆ ಒಂದು ಬರ್ತೇವೆ ಬೇಕಾದ ತಿಮ್ಮನಾಯಕನ ಕಥೆ ಗೊತ್ತು ನಮ್ಮ ಕರ್ತಾಪಡು ಇನ್ನು ಎಷ್ಟು ಜನಕ್ಕೆ ಬೇಕಾದ ತಿಮ್ಮನಾಯಕನ ಕಥೆ ಗೊತ್ತು ನಮಗೆ ಕೇಳಿದ ನಮಗೆ ಮಸ್ತ್ ಜನಕ್ಕೆ ಬೇಕಾದ ತಿಮ್ಮನಾಯಕ ಏರಿಂದ ಗೊತ್ತಿದ್ದಿ ಬೇಕಾದ ತಿಮ್ಮನಾಯಕರು ಬೇಕಾದ ಆ ಕೋಟೆ ಕ್ಷತ್ರಿಯರನ್ನ ವಂಶಡು ಬಿಡುತ್ತಿದ್ದ ಭಾರಿ ಮಲವಿಗೆ ಟಿಪ್ಪು ಸುಲ್ತಾನ 1793 ಟಿಪ್ಪು ಸುಲ್ತಾನ್ ಆಡಳಿತ ಮುಗಿದುಕೊಂಡು 5 ಲಕ್ಷ ಮುಲ್ಮ ಮಾತ ಬ್ರಿಟಿಷರ್ನವರು ಲಗ್ನ ಕಾಲರು ಬ್ರಿಟಿಷರ್ನವರು ಈ ನೆರಟು ಗುಡ್ರಗಳಲ್ಲಿ ಬಂದ ಕಾರಣದಲ್ಲಿ ಒಂದು ಗಡಾಯಿ ಕನ್ನಡ ಸೇನೆಯ ಸಂಘಟನೆ ಮಾಡುತ್ತದೆ ಇಡೀ ರಾತ್ರಿ ಹೋರಾಟ ಮಾಡ್ತಿನ ಬೇಕಾದ ರಾಮನ ತಿಮ್ಮನಾಯಕರು ಕಡೆ ಕಾರಕ ಅರಣ್ಯ ಬ್ರಿಟಿಷರ್ನವರು ಪತ್ತಿಯರು ఆయన ಪುದರ್ ವಿಸ್ಮನ್ ಬಂದ ಕ್ಯಾಪ್ಟನ್ ವಿಸ್ಮನ್ ನೇತೃತ್ವದ ಅರಣ್ಯ ಸೆರೆ ಬತ್ತದು ಮಂಗಳೂರಿನ ಮೈದಾನದ ಅರಣ್ಯ ತೋಪದ ಬಾಯಿ ಕಟ್ಟದು ಅರಣ್ಯ ಕೆಂಪುನಂಚಿನ ಕೆಲಸ ಆಡಿ ಆ 16 ಜನ 4 ಜನ ಮೇಲೆ ಕೊಡ್ಲಾಡಿಕೆಯಲ್ಲಿ ಆಂಡ ಎಡಮ ಜನರು ಕುಂದಾಪುರರು ತೋಪದ ಬಾಯಿಗೆ ಕಟ್ಟದಲ್ಲಿ ಗೆರಿಯರು ಒಂದು ತುಳುನಾಡದ ಸ್ವಾತಂತ್ರ್ಯ ಹೋರಾಟಗಾರನ ಬಲಿದಾನದ ಕಥೆ
ಅಂಜನೆ 1937 ಕುಡಲಿ ಬಾರಿಮಲ್ಲ ಹೋರಾಟ ನಡೆಯುತ್ತದೆ. ಈ ಹೋರಾಟ ನಡೆದಿರುವ ಕೇಳಿದ ಅವು ಸುಳ್ಯ ಭಾಗದ ಪಂಜ ಬೆಳ್ಳಾರ ಭಾಗಗಳು ಈ ಹೋರಾಟ ನಡೆಯುತ್ತದೆ. ನೆತ್ತ ಬಗ್ಗೆ ನಾನು ಬಂಡವಾಳ ಭಾಷಣ ಓದಿದ್ದೆ. ಮುರಣಿ ಕೆದಂಬಾಡಿ ರಾಮಗೌಡರ ಬಾರಿಮಲ್ಲ ವಿಗ್ರಹವನ್ನು ಮುಲ್ಪ ಪ್ರತಿಷ್ಠೆ ಮಾಡ್ತಾರೆ ಬಾವುಟದ ಕೇಳಿ. ಕೆದಂಬಾಡಿ ರಾಮಗೌಡರು, ಕುಡೆಕಲ್ಲದ ಪುಟ್ಟೆ ಕುಂಚಡಗದ ತಿಮ್ಮಗೌಡರು, ಗುಡ್ಡೆಮನೆ ಕೂಜುಗೌಡರು, ಅಪ್ಪಯ್ಯ ಗೌಡರು, ಮಲ್ಲಯ್ಯ ಗೌಡರು, ಈ ಚಿತ್ರ ಎಷ್ಟೋ ಜನ ಬಲಿದಾನಿಗಳ ಕಥೆಯನ್ನು ಇಟ್ಟುಕೊಂಡು ತುಳುನಾಡಿದೆ. ಆ ಕೆದಂಬಾಡಿದ ರಾಮಗೌಡರು ಆ ಮಗನ ಬದಲು ಸಣ್ಣಯ್ಯಗೌಡ ಎಂದು ಆ ಸಣ್ಣಯ್ಯಗೌಡರಿಗೆ ಮದುವೆಗೆ ದಿನದಿನ ನಿಷ್ಠೆ ಆಗುವುದು ಮೊದಲ ದಿಬ್ಬಣದ ಪುದರಡಾಗಲು ದಂಡದ ಲೆಕ್ಕ ಆ ದಂಡಿಗೆ ಪ್ರಿಪರೇಷನ್ ಆಯ್ತು ತಯಾರಿ ಚಿತ್ರದಿಂದ ಅವು ಅದ್ಭುತವಾದ ಕಥೆ. ಕೂಡ್ಲಿಪೇಟೆ ಹಿಡಿದ್ರೆ ಎಷ್ಟೋ ಸಾವಿರ ತಲವಾರು ಮಲ್ಪಾದ ಗಣಪತಿ ತುಳುನಾಡದ ಜವನಿಯರಿಗೆ ಪಟ್ಟಿಯರು ಹೂಮಲದ ಕಾಡು ಒಂದು ಐಕುಬೋಡ ಮಂಜಿತ ಯುದ್ಧ ತರಬೇತಿ ಮತ ಕೊಡ್ತಾರೆ. ಕುರ್ತು ಕುಡಿಯ ಚೆಟ್ಟು ಕುಡಿಯವನ್ನು ಮುಂಚಿತ ಇರುವರು ಕುಡಿಯ ಸಹೋದರರಿಗೆ ಎಂಟು ಯುದ್ಧ ಮಲ್ಪಡುವಂತ ಬಂದು ಕುಡಿಯಲಿ ನಮ್ಮ ರೈತರಿಗೆ ಸಂಘಟನೆ ಮಾಡಿದ್ರೆ ಬ್ರಿಟಿಷರ್ನ ವಿರುದ್ಧ ಒಂದು ಪ್ರಚಂಡವಾದ ಸೇನೆಯನ್ನು ಕಟ್ಟಿಯರಿ. ಆ ಸೇನೆ ಬರ್ತದೆ ಅಟ್ಲೂರು ರಾಮಯ್ಯನ ಒಂದು ಕಗ್ಗೊಲಾಂಡ್ ಆ ಬ್ರಿಟಿಷರ್ನ ಪರವಾದಿತ್ತೆ ఆయన ಕೆರಿಯರಿ ದುಂಬು ಬತ್ತರಿ ಮಿತ್ತೂರದ ನಾಯರ ದೈವನ್ನ ಆ ಛತ್ರಚಾಮರ ಆ ದೈವನ ಮಾತ ಬಿರ್ದಾವಳಿನ ಆನೆ ಪುಟ್ಟ ಬಸವಾಗಿ ಕೊಟ್ಟು ಏನ ಅರಸೆ ಬಂದವನು ಒಪ್ಪಿಯರಿಗೆ ಅದು ಬಂದರಿಗೆ ಎಂಬುದು ಕೊಡಗುದ ರಾಜವಂಶದ ಒಂದು ನಾಯಕರುಗಳಿಂದ ಅಂಡಲಾಗಿ ಮರ್ಯಾದೆ ಕೊರಪ ಬ್ರಿಟಿಷರಿಗೆ ಮರ್ಯಾದೆ ಕೊರಪಿಯ ಪಂಪನ ಪಾತ್ರಗಳು ಆನಿದ ತುಳುವೇರು ಬಂದರಿಗೆ ಒಂದು ನಮ್ಮ ಸ್ವಾಭಿಮಾನ. ಈ ರೀತಿ ಘಟನೆಗಳು ಆ ಬೆಳ್ಳಾರದ ಕೈಯನ್ನು ನೋಡಿಯರಿ ಪುತ್ತೂರು ಮತ್ತೇರಿ ಪುತ್ತೂರು ಪ್ರಚಂಡವಾದ ಒಂದು ಜನಸಮುದಾಯವನ್ನು ಸೇರಿ ಆನಂತರ ಮಡಿಕೇರಿ ಬಿಸಿಲ ಘಾಟಿನ ಮೂಲಕ ಹೋದ ಕುಡಂಜಿ ತಂಡ ಒಬ್ಬಳು ಗುಡ್ಡೆಮನೆ ಅಪ್ಪಯ್ಯನ ನೇತೃತ್ವ ಹೋದು ಮಡಿಕೇರಿಯನ್ನು ಮುಕ್ತಿ ಮಲ್ಪಡು ನಾವು ಹೋರಾಟ ಮಾಡ್ತೇವೆ. ಐಕಟ್ಟಿಗೂ ಮುಲ್ಬಣದ ಕಾಸರಗೋಡು ಭಾಗ ಮಂಜೇಶ್ವರ ಭಾಗದ ಬಾರಿಮಲ್ಲ ಹೊಂದಿದ್ದೇನೆ ಸುಬ್ರಾಯ ಹೆಗ್ಗಡನ ನೇತೃತ್ವ ಹೋಗ್ತೇನೆ. ಇಡೀ ತುಳುನಾಡು ಹೊಂದಿರುವುದು ಆ ಮುಕ್ತಿ ಆಪನಿಸಿದ ಕಾಲಘಟ್ಟ. ನಂತರದ ಬಂಗಾರ ಸೇರಿನ ನಡೆದುಕೋಯರಿ ಬಂಗಾರ ಸೇರಿ ಬೆಂಬಲ ಬರೀರಿ ಆದರೆ ಗೊತ್ತಿದ್ದು ಒಂದು ಎರಡು ದಿನದ ಗುಬ್ಬೊಂದು ಗೊತ್ತಿದ್ದು ಜೀವ ಅಪಾಯ ಆಂಡಲಕ್ಕೆ ಬೆಂಬಲ ಬರೆಯರಿ ಬೈಯದ ಕೊಟ್ಟರು ಅವರು ಕೊಡಮಂದಾಯ ನೇಮ ಹಾಕೊಂಡಿಗೆ ಮಾತ ಸ್ವಾತಂತ್ರ್ಯ ಹೋರಾಟಗಾರರು ತಂದೇರಿ ಕೊಡಮಂದಾಯದ ಇವಾಗ ನೇಮಾದ ಮುಖ ಎರೆದು ಕೊಡಮಂದಾಯ ನುಡಿ ಹಾಕೊಂಡಿಗೆ ನಿಗುಲು ಜೌದಿನ ಬೇರೆ ಬಾರಿ ಇಟ್ಟ ಬೇರೆ ಆಂಡ ನಿಗುಲಿಗೆ ನೆಟ್ಟು ಎಲ್ಕೈಯಾದ ಬರ್ತಾರೆ ಜತ್ತಿನ ಕಾರ್ಯಕ್ಕೆ ಜಯ ಉಂಡು ಆಂಡ ಈ ಸ್ವಾತಂತ್ರ್ಯ ಎದ್ದು ದಿನ ತಂದು ಯಾನ ಸಮಯ ಪಂಪನ ಪಾತ್ರೆಗಳು ಆ ದೈವನಾನಿ ನುಡಿಗೊಂಡಿಗೆ ಆ ದೈವ ಕರುಣಿಂದ ಒಂದಿನ ಗಂಧ ಬದಲು ಆ ದಂಡೆ ಆ ನಂದಾರದ ಬಂಗಾರ ಸೇನ ನೇತೃತ್ವಗಳು ಕುಡ್ಲಾಗ ಗೊತ್ತಿದೆ ಕುಡ್ಲದ ಬಾವುಟ ಗುಡ್ಡೇಡಿ ನಮನ ಆ ಗೌರವ ಪತಾಕಿನ ರಾಪವಂಚಿತ ಬೇರೆ ಮಾಡ್ತಾರೆ 13 ದಿನದ ಕಾಲ ಕುಡ್ಲನ್ನು ಸ್ವತಂತ್ರಗೊಳಿಸುವಂತ ಕೆಲಸನು ಆನಿದ ಆ ನಮನ ತುಳುನಾಡದ ವೀರ ಪುರುಷರು ಮಾಡ್ತೇವೆ. ಆ ನಂತರವಾಗಲ್ಲ ಅಂತ್ಯ ಇಂಚಾಣ ಪಂಪನಿಗೆ ಪ್ರತ್ಯೇಕమైన ಪನೋಡು ನಿಜ್ಜಿಪಿ ಕನ್ನಗಟ್ಟಿನ ಮಾತೇನಲ್ಲ ಆಗಲಿನ ಗಲ್ಲಿಗೆ ಪಾಡದ ಗೆರಿಯರಿ ರಾಮಯ್ಯ ಗೌಡರು ಕಬ್ಬಿನಾಳದ ಕಾಡು ಅರಣ್ಯ ಬಂಧನ ಮಾಡ್ತೀನಿ. ಕಬ್ಬಿನಾಳದ ಬೋದು ಅಲ್ಪದ ಜವಳಿಯನ್ನು ಪದ್ಧತಿ ಕುಡುಂಬಿ ಸೇನೆ ಕಟ್ಟಡುವಂತಹ ಪ್ರಯತ್ನಗಳು ಆ ಕೆದಂಬಾಡಿದ ರಾಮಗೌಡರು ಪ್ರಯತ್ನ ಮಾಡ್ತೀರಿ. ಕಬ್ಬಿನಾಳ ಮತ್ತಿನ ಪದ್ಧತಿಗಳಂತೇಳಿ ಅರಣ್ಯ ಸಿಂಗಾಪುರಗೂ ಗಡಿಪಾರು ಮಾಡ್ತೀರಿಗೆ. ಈ ತುಳುನಾಡ ವೈಲಿಪುಂಡಿ ಮಂಡಲದೊಂದು ಕೆದಂಬಾಡಿ ರಾಮಗೌಡರು ಸಿಂಗಾಪುರಗೂ ಗಡಿಪಾರಾಯರಿ. ಈ ಚಿತ್ರ ಎಷ್ಟೋ ಬಲಿದಾನದ ಕಲೆಗಳು ಮಾತ್ರ ನಮ್ಮನ್ನು ತುಳುನಾಡದ ಜನಕುಲಗಿನ ಬಗ್ಗೆ ಮಾಹಿತಿಯ ಕೊರತೆ ಉಂಟು. ಈ ಚಪ್ಪಡಿ ಪುಸ್ತಕ ಬರೆ ಆ ಪುಸ್ತಕದ ಯಹೂದಿ ನಗರ ಜನಸಂಖ್ಯೆ ಅಂಡ ಅದನ್ನ ಗಮನತೆ ತುಳುಗರ್ನಾಥ ಜನಸಂಖ್ಯೆ ಆಗಿಲ್ಲ ಅದನ್ನ ಭಾಷೆ ಲಿಪಿ ಎಷ್ಟೋ 1000 ವರ್ಷದ ತುಂಬ ಸಹಿತ ಓದಿರ್ತೇವೆ. ಆ ಭಾಷೆ ಪುನರುಜ್ಜೀವನ ಮಲ್ಪಡ ಬಂದು ಆ ಯಹೂದಿ ನಗರಲ್ಲಿ ಯಹೂದಿ ಜ್ಯೂರಿಸ್ಟ್ ಮೂವ್ಮೆಂಟ್ ಮಾಡ್ತೇವೆ. ಇಡೀ ಜಗತ್ತಿನ ಮಾತ ಯಹೂದಿ ನಗರ ಸೇರಿದೆ ಆ ಮೂವ್ಮೆಂಟ್ ಭಾಗವಹಿಸಿದೆ. ಅದಕ್ಕೆ ಪರಿಣಾಮವಾದ ಇಸ್ರೇಲ್ ಬಂಧುಜಿತ ಒಂದು ಗಟ್ಟಿಮುಟ್ಟಾಯಿನ ದೇಶ ನಾವು ಕಟ್ಟರೆ ಸಾಧ್ಯ ಆಗಿದೆ. ಈ ತುಳುನಾಡು ಬಂಧುಗಳು ಒಂದು ಸ್ವತಂತ್ರವಾದ ತನ್ನ ಸಂಸ್ಕೃತಿ, ತನ್ನ ಧರ್ಮ, ತನ್ನ ನಂಬಿಕೆಗಳು, ತನ್ನ ಭಾಷೆ ಒಂದಿನ ಮಾತು ವೈಪುಣ್ಯದಿಂದ ಕೆಲಸ ಅವಳು ನಾಡ ನಮ್ಮ ಮಾತು ಒಗ್ಗಟ್ಟವಳು ಒಂದು ನಮ್ಮ ಓದಿನ ಪಾತ್ರವೊಂದಲ್ಲ ಅಡೆಮುಟ್ಟ ಮಾತ ಕೈಗಾರಿಕೆ ಮಾತ ಬೈದ ಇನಿ ಮೆಡಿದಳಿತ ಮೊನ್ನೆ ಕಾಂತೇರಿ ಮಾತಿನ ಮೊನ್ನೆ ಅಪಾಯಗೊಂಡು ಅವರು ದೈವಡ ಕೆಂಡರಿಗೆ ಮಾತ ಕಂಪನಿಗಳನ್ನು 4 ಸುತ್ತಲ ಬದುಕುಂದೇರಿ ಎಂಕುಲು ಒಂದಿನ ಹುಡುದುಕೋಡುವಂತ ಸರ್ಕಾರ ಮೇಲೆ ಮುದ್ರದ ಆದೇಶ ಇಂತ ಈ ಮುಲ್ಪಡದ ಬೇತಗಡೆಗೆ ಕೋಪನಾಂದಿಗೆ ದೈವ ಬಂಡಿಗೆ ಯಾನಣ್ಣ ಮುಲ್ಪ ಜಾಗ ಬಿಡುವೆ ಎನ್ನ ಆ ಇಸತ್ತ ಗುರಿಯಿಂದ ಮಲ್ಪೋರಿ ಪಾತ್ರರು ಆ ದೈವ ಬಂಡಿಗೆ
ಅಂತಾದ್ರೆ ಈ ತುಳುನಾಡದ ಪ್ರತಿ ಒಂಜಿ ಕಲ್ಲು ಮಣ್ಣು ಪರ್ವತ ಗುಡ್ಡೆ ಪ್ರತಿ ಒಂಜೈಕಲ ಒಂದು ನಂಬಿಕೆದ ಹಿನ್ನೆಲೆ ಉಂಟಂತಾದ್ರೆ ಈ ತುಳುನಾಡಿನ ಸ್ಥಳಾಂತರ ಮಾಡುವ ಸಾಧ್ಯತೆ ಈ ಮನ್ನಡೆ ಕುಳಿದು ಈ ಮನ್ನದ ಅಸ್ತಿತ್ವ ಈ ಮನ್ನದ ಅಸ್ಮಿತೆ ಕೂಡ ಹೋರಾಟ ಮೂಲಕ ಈ ವ್ಯಾಪಕವಾದ ನಡೆದು ಈ ಕೈಗಾರೀಕರಣ ಇಪ್ಪರೆಯವು ನಮ್ಮ ಸಾಂಸ್ಕೃತಿಕವಾದ ಒಂದು ಗುಲಾಮಿ ಮಾನಸಿಕತೆ ಇಪ್ಪರೆಯವು ನೆತ್ತ ವಿರುದ್ಧ ಒಂದು ಸಂಘಟಿತವಾದ ಹೋರಾಟ ಮೂಲಕ ತುಳು ಭಾಷೆನೆ ಪರಿಚಯ ಸೇರ್ಪಾರ ಉಡುಪೇರ ಮುರಣಿ ಒಂದು ಕಾಂತಾರ ಪಂಪನ ಚಿತ್ರಪತಿ ಬೊಕ್ಕ ನಮ್ಮ ತುಳುನಾಡದ ದೈವಾಲಯದ ಕೇಂದ್ರಕ್ಕೆ 2,000 ರೂಪಾಯಿ ಕೊಡಲು ಪಂಪನ ಒಂದು ಕನಿಷ್ಠ ಕಾಳಜಿ ಈ ನಮ್ಮ ರಾಜಕಾರಣದಲ್ಲಿ ಬರ್ತದೆ ಏನ್ ಮುಲ್ಪದ MLA ಗೊತ್ತಿಲ್ಲ ಮುಲ್ಪದ MP ಗೊತ್ತಿಲ್ಲ ಆ ತುಳುನಾಡದ ದೈವಾಲಯದ ಕೇಂದ್ರ ಪರಿಸ್ಥಿತಿ ಇಟ್ಟುಕೊಂಡು ಯಾಪ ಮುಟ್ಟ ಕಮ್ಮನೋಡು ಏರ್ಪಡ ಬಲ್ಪುರ ಅದ ಮುಟ್ಟ ಇದು ಕುಡು ಮಾಡಬೇಕು ಯಾಪ ಕಮ್ಮನೋಡು ಏರು ಬಲ್ಪುರ ಅಂತ ಹಾರಿಕೊಂಡು ಕಸಾಯ ಮಾಡಿದರೆ ತುಳುನಾಡದ ದೈವಾಲಯದ ಕೇಂದ್ರ ಪರಿಸ್ಥಿತಿ ಒಂದೇ ಪನ್ನಗಂದರೆ ಆಯನಿ ಸಕ್ಕು ಬಾರಿ ಎಂಟ ಕೋಲಗಟ್ಟು ನಿಂತೆ ಆಯನ 3 ಗಂಟೆ ಸಂಧಿ ಪಾಡ್ತಾನೆ ಆಯನ ನಲಿಕೆದಾನೆ ನುಡಿದಾನೆ ಅವು ಪಂಡ್ರೆ ಮಾತ್ರ 4 ಜನ ಪುನಃ ಉದಾಹರಣೆ ಕೊಡ್ರೆ ಮಾತ್ರ ಆಯನಿಲ್ಲದ ನೇಮಗಾನಗ ಪುತ್ತೂರದ ಎಡ್ಡೆ ಕಟ್ಟುವಿನ ಬಂಟ್ವಾಳದ ಎಡ್ಡೆ ಕಟ್ಟುವಿನ ಜವನಿಯರುಗಳಿಂದ ಜನ ಕಟ್ಟುಂಡ ಆ ಪ್ರಾಯದಲ್ಲಿ ಕೋಲಗಟ್ಟ ಬಿಡುತ್ತಿದ್ದಾರೆ ಒಂದು ನಮ್ಮ ವಾಸ್ತವಿಕ ಸ್ಥಿತಿ ಅಂಚಿತ ಏತೋ ನಿಷ್ಠಾವಂತ ದೈವಾರಾಧಕ ಕೇಂದ್ರಗಳಿಗೆ ಒಂದು 2,000 ರೂಪಾಯಿ ಪೆನ್ಷನ್ ಜೊತೆ ನಾಂಡ ಕಾಂತಾರದ ಅಂಚಿತ ಚಿತ್ರ ಬರೋಣ ಅವಾಗ ನಮ್ಮನ ಈ ರಾಜಕಾರಣಿಗಳಿಗೆ ನಮ್ಮನ ಬಗ್ಗೆ ಏತ ಕಾಳಜಿ ಉಂಟು ನಮ್ಮನ ಮಣ್ಣು ಸಂಸ್ಕೃತಿಯ ಬಗ್ಗೆ ಏತ ಆಗಲಿಕ್ಕೆ ಆ ಪ್ರೀತಿ ಉಂಟು ಬಂದ್ಬೇಕು ಒಂದು ಉದಾಹರಣೆ ಅಂತಾದ ಒಂದು ಮಾತು ಓಟದ ಗಿಮಿಕಲು ನೆತ್ತ ಬೆತ್ತ ನಮ್ಮ ಬೋಪನಂಚಿತ ಅಗತ್ಯ ಐತಿ ನಮ್ಮ ಶಕ್ತಿಶಾಲಿ ಎಂದಾಂಡ ನಮ್ಮ ಸಂಘಟಿತರ ಎಂದಾಂಡ ತುಳು ಪಂಪನ ಒಂದು ಅಸ್ಮಿತಕ್ಕೆ ಒಂದು ರಾಜಕೀಯ ಶಕ್ತಿಯಾದ ಗುಣ ಮಾತ್ರ ಈ ಮಾತ ಸಮಸ್ಯೆಗಳಿಗೆ ಪರಿಹಾರ ಪಾತ್ರ ಬಂದು ಮುಗಿದೊಂದಿಲ್ಲ ಜೈ ತುಳು.